ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನನ ಹೇಳಲಿ ನಮ್ಮ ಪ್ರೇಮ ಶಾಶ್ವತ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿಯ, ನೀ ಮುಗಿಲಾದರೆ ಸ್ವರ್ಗವೇ ಇದರೆ ಆಡುವೆ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನುಷ್ಯರ ಮಧ್ಯೆ ಮೇಲ್ಯಾವುದು ಕೀಳ್ಯಾವುದೋ, ತಯ್ಯಕ್ಕುತ್ತಾ ದಿನ ತಯ್ಯಕ್ಕುತ್ತಾ. ಅಯ್ಯೋ ಚಿಕ್ಕಪ್ಪ, ಈಗಿನ್ನ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಮುಗಿಸೇ ಬಿಟ್ಯಾ? ಎಲ್ಲಪ್ಪ ಮುಗಿಸ್ದೆ? ನಾನೊಂದು ಹಾಡು ಹೇಳಿದೆ, ನೀವು ಮಾತ್ರ ಹಾಡು ಹೇಳ್ಬೋದು, ನಾನು ಹಾಡು ಹೇಳ್ಬಾರ್ದಾ? ನೋಡಮ್ಮ ಮೀನಾ. ಹಾಡಿನಿ ಮಾವಯ್ಯ, ಹಂಗಲ್ಲ. ಅದು ಎಂತಂದರೆ, ಈ ಹಾಡು ಹೇಳೋದು ಎಂತ ಗೊತ್ತಾ, ಯಾರಿಗಿಷ್ಟ ಎಲ್ಲ ಇರುತ್ತಲ್ಲ, ಅದು ಮುಗ್ಧ ಹೊತ್ತಿಗೆ ಮುಗುಕೆ ಈಗ ಮಂಗಳಂ ಹಾಡ್ತಾರೆ, ಹಾಗೆ ಅವ್ರು ಈ ಹಾಡು ಹೇಳೋದು. ಹಂಗೆ ನಮ್ಮ ಮನೆಯವ್ರು ಹೇಳೋದು ನಿಮ್ಗೆ ಆ ಥರ ಅನ್ಕೊಂಡೆ, ನಿಮ್ಗೆ ಗೊತ್ತಾಯಿಲ್ಲ ಅಷ್ಟೇ. ಹಾಡಿನಿ, ಯಾರು ಹಾಡೋದು ಬೇಡ ಅಂದದ್ದು? ಅಲ್ಲ ಚಿಕ್ಕಪ್ಪಯ್ಯ, ಆದ್ರೂ ನಾನು ಹೇಳೋದು, ನೀವು ನಮ್ಮೊಟ್ಟಿಗೆ ಯಾಕೆ ಬರಬೇಕಿತ್ತು ಊರಿಗೆ? ಎಲ್ಲ ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ತೀರ್ಥಯಾತ್ರೆ ಮಾಡ್ಕೊಬಂದ್ರಾಗಲ್ವಾ? ಈ ಸಾಯೋ ವಯಸ್ಸಲ್ಲಿ ನಮ್ಗಳಂತರೊಟ್ಟಿಗೆ ನಿಮ್ಗೆ ಯಾಕೆ ಬೇಕು? ಆಗುಂಬೆ ಘಾಟ್ ಬೇರೆ, ಇನ್ನದು ಎಷ್ಟು ವಾಂತಿ ಮಾಡಿ ಮಾಡಿ ಗಾಡಿ ಹಾಳು ಮಾಡೋಕ್ಕಿದೆಯೇನೋ. ಹೋಸಲ ಕರ್ಕೊಂಡು ಹೋದಾಗ ಎರಡೆರಡು ಕ್ಲಿನಿಕ್ ಪ್ಲಸ್ ಶಾಂಪು ಹಾಕಿ ಕಾರ್ ತೊಳೆದ್ರೂ ನೀನು ಮಾಡಿರೋ ವಾಂತಿ ಹೊಂಟು ಹೋಗಲಿಲ್ಲ. ಸುಮ್ಮನಿರ್ರಿ ಸಾಕು, ಎಂತ ಮಾತಾಡ್ತೀರಿ ನೀವು? ಏನೋ ಒಂದ್ಸಲ ವಾಂತಿ ಆಯ್ತಂದರೆ ಯಾವಾಗಲೂ ವಾಂತಿ ಮಾಡ್ತಿರ್ತೀನೇನಪ್ಪ. ಆ ಸಲ ಏನೋ ಚೆನ್ನಾಗಿ ತಿಂದ್ಬಿಟ್ಟಿದ್ದೆ, ಹಂಗಾಯ್ತು ಅಷ್ಟೆ. ಈ ಸಲ ಏನು ವಾಂತಿ ಗೀಂತಿ ಹೇಸಿಗೆ ಎಲ್ಲ ಏನೂ ಇಲ್ಲ, ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ಇವಾಗ. ಆವಾಗ ಆಗ್ತಿರ್ಲಿಲ್ಲ ಅಷ್ಟೇ, ಇವಾಗ ಇನ್ನೂ ಯಂಗ್ ಬಾಯ್ ಥರ ಇದ್ದೀನಿ ನಾನು, ನಿನ್ಗಿಂತ ಸ್ಟ್ರಾಂಗ್ ಇದ್ದೀನಿ. ನೋಡೋಕ್ಕೆ ವಯಸ್ಸಾಗಿದೆ ಅಷ್ಟೇ. ಹೇಳ್ತಾರಲ್ಲ, ಹುಳಿ ಮುಪ್ಪೆ ಮರ ಮುಪ್ಪಾದ್ರು. ಅದೇ ಚಿಕ್ಕಮ್ಮಂಗ್ರಾಗಲೇ ಆಗಿರೋದು, ಮತ್ತೇನಲ್ಲ. ಆಯಿತು, ಈಗ ಸುಮ್ಮನೆ ಮಲ್ಕೊಬಿಡು ಸ್ವಲ್ಪ ಹೊತ್ತು, ನಾನು ಇನ್ನು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತೀವಿ. ಸುಮ್ಮನೆ ಕಬಾಬ್ ಹಡ್ಡಿ ಅನ್ನೋ ಥರ ಮಧ್ಯೆ ಮಧ್ಯೆ ಕಿಯಾ ಅಂತಿರಬಾರ್ದು. ಅಯ್ಯೋ ಅದೆಷ್ಟಪ್ಪ ಮಾತಾಡ್ತಿ. ಆಯ್ತು ಬಿಡಪ್ಪ, ಆಯಿತು, ನನ್ನಷ್ಟಕ್ಕೆ ನಾನು ಇರ್ತೀನಿ. ತಪ್ಪೇ ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ, ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ, ಅಪ್ಪಿ ತಪ್ಪಾಗುತ್ತೆ, ಚಿನ್ನ ಕೂಡ ಕಪ್ಪಾಗುತ್ತೆ. ಎಂಥದೇ ಹೇಳಿ ಮಾವಯ್ಯ, ನೀವು ನಮ್ಮನೆಗೆ ಬಂದ್ರಿಂದ ಒಂದು ಒಳ್ಳೇದತ್ತು ಕಾಣಿ. ನಿಂಗೆ ಟೈಮ್ ಪಾಸ್ ಆಗುತ್ತಷ್ಟೇ, ನಮಗೆ ಸಂಕಟ, ನಿನಗೆ ಟೈಮ್ ಪಾಸು. ಇಲ್ಲ ಮಾವಯ್ಯ, ನಮ್ಮ ಅಪ್ಪನಿಗೆ ಒಂದು ನೀವು ಜೊತೆ ಆಯ್ತು ಒಳ್ಳೆ ಗದ್ದಿಗೆಲ್ಲ ಓಡಾಡೋಕ್ಕೆ, ಮತ್ತು ಮಕ್ಕಳಿಗೆ ಖುಷಿ ಆಯ್ತು ನೀವು ಬಂದದ್ದು. ಅಷ್ಟಿಷ್ಟು ಖುಷಿ ಆಯ್ತಿಲ್ಲ ಮಕ್ಕಳಿಗೆ. ಅಮ್ಮನೇ ಫೋನ್ ಮಾಡಿ ಹೇಳ್ತೀನಿ ನೀವು ಬಂದದ್ದು, ನಾ ಹೇಳಿಲ್ಲ ನೀವು ಬರ್ತೀರಿ ಅಂದ್ಕೊಂಡವರಿಗೆಲ್ಲ. ಹೌದೌದಾ? ಯಾರಿಗೂ ಹೇಳಲಿಲ್ವಾ? ಅಲ್ಲ, ಅದೇನಂದರೆ ನಿಮ್ಮ ಮನೇಲೊಂದು ಯಾರ್ಯಾರಿದ್ದಾರೆ ಹೇಳು? ನೀ ಯಾರ ಮಾವಯ್ಯ? ನಮ್ಮ ಅಪ್ಪಯ್ಯ, ಅಮ್ಮ, ಮಕ್ಕಳ, ಮತ್ತು ನನ್ನ ಅಣ್ಣಯ್ಯ, ಮತ್ತು ನನ್ನ ತಮ್ಮ, ಮತ್ತು ಅಣ್ಣನ ಹೆಂಡತಿ ಮಕ್ಕಳಿದ್ವಲ್ಲ, ಮತ್ತಾರಿಲ್ಲಲ್ಲ, ಮತ್ತಾರಿದ್ರು? ಇಲ್ಲ, ಅದೇ ನಿಮ್ಮ ಮನೇಲಿ ಒಬ್ರಿದ್ರಲ್ಲಮ್ಮ. ಮಾವಯ್ಯ ಯಾರಿದ್ರು? ಅಲ್ಲ, ನಿಮ್ಮ ಮನೇಲಿ ನಿಮ್ಮ ಸುಬ್ಬಣ್ಣನ ಅಮ್ಮ ಇದ್ರಲ್ಲ,
ತೀರ್ಥಯಾತ್ರೆಗೆ ಹೋಗಿದ್ರಲ್ಲ ಹೋದ ಸಲ, ನಾವು ಒಂದು ಸಲ ಹೋದಾಗ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಇನ್ನೇನು ಬರ್ತಾರೆ ಅಂತಿದ್ರಲ್ಲ, ಆ ಹೆಂಗಸು? ಓಹೋ ಅಜ್ಜಿಯಾ? ಹಾಂ, ಅಜ್ಜಿ ಅಜ್ಜಿ ಇದ್ರಿ ಈಗ ತೀರ್ಥಯಾತ್ರೆ ಮುಗಿಸಿ ಬಂದಿರ. ಅವ್ರ ನಂಬಕ್ಕಾಗ್ತಿಲ್ಲ ಮಾವಯ್ಯ. ಒಂದೊಂದ್ಸಲ ಇರ್ತಾರೆ, ಒಂದೊಂದ್ಸಲ ಅವ್ರ ಫ್ರೆಂಡ್ ಇರ್ತಾರೆ. ಒಬ್ರು ಫ್ರೆಂಡ್ ಇದ್ರೆ ನಿಮ್ಗೆ ಗೊತ್ತಾಗಂತಲ್ಲ ಅವ್ರು ನಿಮ್ಮನ್ನ ಕೇಂದ್ರಪ್ಪ ಹೇಗಳಿಕೋ. ಎಲ್ಲ ಬೊಟ್ಟಿ ಮಗನೇ, ಭಾಳ ಇದ್ದಿ ಬಿಡಿ ನೀನು. ಹಾಂ, ನೆನಪಾಯ್ತು. ಅವರಿಗೆಲ್ಲ ನಾನು ನನ್ನ ಹುಡುಗ ಇರುವಾಗ ಅಯ್ಯಮ್ಮ, ನಾನು ಹುಡುಗ ಇರುವಾಗ ಏನು ಮಾಡ್ತಿದ್ದೆ ಅನ್ನೋ ಸ್ಟೋರಿ ಎಲ್ಲ ಹೇಳ್ತಿದ್ದೆ. ಗೊತ್ತಾಯ್ತು, ಅವ್ರ ಹೆಸರು ಮಿನ್ನು ಅಲ್ಲ? ಹಾಂ, ನಂಗೆ ನೆನಪಿದೆ ಅವರು. ನೆನಪಿದ್ಯಮ್ಮ. ಭಾಳ ಖುಷಿ ಅವರಿಬ್ರು ಹೆಂಗಸರಿಗೆ ನಾನು ಮಾತಾಡ್ತಿದ್ರೆ ಭಾಳ ಖುಷಿ. ಭಾಳ ಅಂದರೆ ಭಾಳ ಗೌರವ ಕೊಡ್ತಾರೆ ನಾನಂದ್ರಮ್ಮ. ಸುಮ್ಮನೆ ಅಲ್ಲ, ಭಾಳ ಗೌರವ. ಹೌದು, ನಿಮ್ಮ ಬಗ್ಗೆ ಹೇಳ್ತಿರ್ತಾರೆ ಅವ್ರೆ ಹೇಗಳಿಕೋ. ಫೋನೆಲ್ಲ ಮಾಡಿದ್ರೆ ನಮ್ಮ ಅಜ್ಜಿ ಹೇಳ್ತಿರುತ್ತೆ ಅಷ್ಟೊತ್ತಿಗೆ, ಮೀನ್ಕು ಹಂಗೆ ಹೇಳ್ತಾಳೆ ಹಿಂಗೆ ಹೇಳ್ತಾಳೆ ಅಂದ್ಕೊಂಡೆ. ಅದೇ ನೀವು ಆಗಳಿಕ್ ಒಂದ್ಸಲ ಫಿಲ್ಮಲ್ಲೆಲ್ಲ ಆ್ಯಕ್ಟ್ ಮಾಡೋಕ್ಕೆಲ್ಲ ನಿಮ್ಗೆ ಚಾನ್ಸ್ ಸಿಕ್ಕಿತ್ತಂಬ್ರಲ್ಲ ಹೀರೋಯಿ, ಹೇಗಳಿಕ್ ಮಾವಯ್ಯ ಅದು? ಚಿಕ್ಕಪ್ಪ ಹೇಳು, ಯಾವಾಗ ಚಾನ್ಸ್ ಸಿಕ್ಕಿತ್ತು ನಿನಗೆ? ನನಗೆ ಗೊತ್ತಿದ್ದಂಗೆ ಯಾವ ಚಾನ್ಸ್ ಸಿಕ್ಕಿರಲಿಲ್ಲಲ್ಲ ಹೀರೋ ಆಗೋಕ್ಕೆ. ಯಾವುದು? ಅಯ್ಯೋ, ಈಗ ಬಂಡವಾಳ ಎಲ್ಲ ಹೊರಗೆ ಬಿಡುತ್ತೀಗ. ಏನಾದರೂ ಪ್ಯಾಚಪ್ ಮಾಡ್ಕೋಬೇಕು. ಅದ್ಯಾಕೆ ಮಾಧವ, ಅದ್ಯಾಕೆ ನೆನ್ಪಿಟ್ಟೆ? ನನಗೆ ಆವಾಗ ಕಲ್ಪನೊಟ್ಟಿಗೆ ಒಂದು ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡಿದ್ನಲ್ಲ. ಅಯ್ಯೋ, ಅದೇ ಮಿನುಗುತ್ತಾರೆ ಕಲ್ಪನಾ, ಅವಳೊಟ್ಟಿಗೆ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ನಪ್ಪ ಒಂದು ಪಿಕ್ಚರಲ್ಲಿ. ಆಮೇಲೆ ನಿಮ್ಮ ಚಿಕ್ಕಮ್ಮ ಹೀರೋ ಎಲ್ಲ ಆಗೋದು ಬೇಡ, ನನ್ನೊಟ್ಟಿಗೆ ಇರಬೇಕು, ಬೇರೆ ಹುಡುಗಿರೊಟ್ಟಿಗೆಲ್ಲ ಆ್ಯಕ್ಟ್ ಮಾಡಬಾರ್ದು ಅಂದ್ಬಿಟ್ಟು ಬಿಡಿಸ್ಬಿಟ್ಲು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೋಡು ನಾನು ಏನೋ ಆಗಿರ್ತಿದ್ದೆ. ಯಾವ ಪಿಕ್ಚರ್ ಹೆಸರು ಹೇಳೋದು? ಪಿಕ್ಚರ್ ಹೆಸರು ನೋಡೋಣಂತೆ. ಇವಾಗ ಎಂಥ ಪಿಕ್ಚರ್ ಇದ್ರೂ ಇಂಟರ್ನೆಟ್ಟಲ್ಲಿ ಸಿಕ್ಬಿಡ್ತವೆ, ನೋಡೋಣ ಹತ್ಲ ಕೂತ್ಕೊಂಡು ಒಂದಿನ. ಹೌದು ಮಾವ, ಯಾವ ಪಿಕ್ಚರ್ ಹೆಸರು ಅಂತ ಅದ? ಮೀನ್ಕು ಅಜ್ಜಿಗೂ ತೋರಿಸುವ. ಎಷ್ಟು ಖುಷಿ ಆತವ್ರಿ, ನೀವಂದ್ರೆ ಎಷ್ಟು ಇಷ್ಟ ಗೊತ್ತಾ? ಅಯ್ಯೋ, ಪಿಕ್ಚರ್ ಏನೋ ಮಾಡಿದ್ದೆ, ಅದು ರಿಲೀಸ್ ಆಗುವಾಗ ಪ್ರಾಬ್ಲಮ್ ಆಗೋಗ್ಬಿಡ್ತು. ಅದೇ ಟೈಮಿಗೆ ರಾಜ್ಕುಮಾರ್ ಪಿಕ್ಚರ್ ಬೇರೆ ಬಂದ್ಬಿಡ್ತಾ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ರಿಲೀಸ್ ಆಗಲಿಲ್ಲ. ಹೌದು ಮಾವಯ್ಯ, ಮತ್ತೆ ನೀವು ಬುಲೆಟ್ ಗಾಡಿ ಇತ್ತಂದ್ರೆ ನಿಮ್ಮ ಹತ್ರ ಆಗಿನ ಕಾಲದಲ್ಲೇ ಅಷ್ಟು ಶ್ರೀಮಂತರಂಬ್ರಲ್ಲ ನೀವು ಅಷ್ಟೊತ್ತಿಗೆ. ಹೌದಾ ಮಾವಯ್ಯ? ಅಯ್ಯೋ, ಅದಕ್ಕೆ ಅಲ್ವಾ ನಿಮ್ಮ ಅತ್ತೆ ನಾನು ಹಿಂದೆ ಬಿದ್ದಿದ್ದು. ಅಯ್ಯೋ, ನಾನು ಅವಾಗ ಇನ್ಶರ್ಟ್ ಮಾಡ್ಕೊಂಡು ಮೂಲಂಗಿ ಪ್ಯಾಂಟ್ ಹಾಕ್ಕೊಂಡು ಇಲಿ ಮೂತಿ ಶೂಸ್ ಹಾಕ್ಕೊಂಡು ಬುಲೆಟಲ್ಲಿ ಬರ್ತಾ ಇದ್ದರೆ ಹೆಣ್ಮಕ್ಳೆಲ್ಲ ನನ್ನ ಹಿಂದೆನೇ. ಚಿಕ್ಕಪ್ಪ, ಚೆನ್ನಾಗಿ ಬಿಡ್ತಿದ್ದೀನಲ್ಲ ನೀನು ಬುಲೆಟ್ನ? ಅವನಪ್ಪ, ಎಷ್ಟು ಸ್ಪೀಡು ಅಷ್ಟು ಸ್ಪೀಡು. ಅಯ್ಯೋ ಬಿಡು, ಅವೆಲ್ಲ ಒಂದು ಕಾಲ. ಎಂತೆಂಥದ್ದೆಲ್ಲ ಮಾಡಿಬಿಟ್ಟಿದ್ದೀವಿ ಆ ಕಾಲದಲ್ಲಿ. ಈಗ ನೀವೆಲ್ಲ ಏನೂ ಅಲ್ಲ. ನಂದು ಜಿಮ್ ಬಾಡಿಯಪ್ಪ, ಜಿಮ್ಮು. ಆವಾಗಲೇ ಜಿಮ್ಗೆ ಹೋಗ್ತಿದ್ದೆ, ಅದಕ್ಕೆ ನೋಡು ಈಗಲೂ ಹೆಂಗೆ ತೆಳ್ಳಗೆ ಮೇಂಟೈನ್ ಮಾಡಿದ್ದೀನಿ ಫಿಗರ್ನ. ಚೆನ್ನಾಗಿ ಬುಲೆಟು ಬಿಡ್ತಿ, ಚೆನ್ನಾಗಿ ರೈಲು ಬಿಡ್ತಿ ಬಿಡು. ನೋಡ್ರಪ್ಪ, ರೈಲು ಬಿಡ್ತೀನಂತೆ, ರೈಲು. ಇರೋ ವಿಷಯನೇ ನಿಜ ಹೇಳಿದ್ರೆ ನಂಬಲ್ಲ ನೋಡಿ. ನಿಮಗೂ ನಿಮ್ಮ ಮನೇಲಿ ಹಿಂಗೆ ಆಗಿರುತ್ತೆ ತಾನೇ? ಈಗೇನೋ ನಾವು ವಯಸ್ಸಾಗಿ ಆಗ್ತಾ ಇಲ್ಲ ಅಂದರೆ ಆವಾಗಿನ ಕಾಲದ್ದೆಲ್ಲ ನಮ್ಮ ಸ್ಟೋರಿ ಹೇಳಿದ್ರೆ ಈಗಿನ ಕಾಲದವ್ರು ನಂಬಲ್ಲ ನೋಡಿ. ನಾವು ಏನೇನೆಲ್ಲ ಮಾಡಿಬಿಟ್ಟಿಲ್ಲ. ಈಗೇನೋ ಇವರು ಒಂದು ಸ್ವಲ್ಪ ಚಿಗ್ರಿ ಅಲೆ ಅಂತ ಬೇಜಾನ್ ಹಾರಾಡ್ತಾರೆ.
ಏನ್ರಪ್ಪ, ನಿಮಗೂ ಹಿಂಗೆ ಎಕ್ಸ್ಪೀರಿಯನ್ಸ್ ಏನಾರು ಆಗಿದೆಯಾ? ಈಗಿನ ಕಾಲದ ಮಕ್ಕಳೇ ಹಾಗೆ ಬಿಡಿ, ಅವಕ್ಕೇನು ಮಾಡೋಕ್ಕಾಗಲ್ಲ. ನಾವು ಹೇಳಿದ್ದು ನಾವು ನಂಬೋದು ಇಲ್ಲ. ಆಯ್ತು, ಮತ್ತೆ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಊರಲ್ಲಿ ಎಲ್ಲರನ್ನ ನೋಡೋ ಒಂಥರ ಕಾತರ. ನೀವು ನಮ್ಮ ವೀಡಿಯೋನ ನೋಡ್ತಾಯಿರಿ, ಲೈಕ್ ಕಮೆಂಟು ಮಾಡೋದು ಮರಿಬೇಡ್ರಪ್ಪ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ. ಮತ್ತು ಹೊಸಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪ್ರೋತ್ಸಾಹ ಕೊಡ್ರಪ್ಪ. ಸರಿ, ಬರೋಣವಾ?